ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಜನಾಬ್ ಯುಟಿ ಖಾದರ್ ಅವರೇ, ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಅಧ್ಯಕ್ಷರು, KSHMC ವೇದಿಕೆಯಲ್ಲಿ ಉಪಸ್ಥಿತರು ಇತರ ಗಣ್ಯರೇ, ಅಬ್ದುಲ್ ಮಜೀದ್ರವರೇ, ಏನಪ್ಪಯ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ, ವೈದ್ಯರೇ, ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ಪಾವೂರು ಭಾಗದ ಸಹೋದರ ಸಹೋದರರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತೇನೆ. ಇಂದು ಪಾವೂರಿನಲ್ಲಿ ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡುವಂಥ ಜನೋಪಯೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಬಹಳ ಸಂತೋಷ ಪಡುತ್ತೇನೆ. ಆರೋಗ್ಯವೇ ಮಾನವನ ಅತಿ ದೊಡ್ಡ ಸಂಪತ್ತು. ಉತ್ತಮ ಆರೋಗ್ಯವಿಲ್ಲದವ ವ್ಯಕ್ತಿಯು, ಕುಟುಂಬವು, ಸಮಾಜವು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಏನಪ್ಪಯ ಸಂಸ್ಥೆಯ ಗ್ರಾಮೀಣ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದರ ಭಾಗವಾಗಿ ಆರೋಗ್ಯ ಕಾರ್ಡು ಯೋಜನೆ ಮೂಲಕ ಜನರಿಗೆ ಸುಲಭ ಕೈಗೆಟಕುವ ಮತ್ತು ಸಕಾಲಿ ಆರೋಗ್ಯ ಸೇವೆ ಒದಗಿಸುವ ಪ್ರಯತ್ನ ಶ್ಲಾಘನೀಯವಾಗಿದೆ. ಏನಪ್ಪಯದ ಗ್ರಾಮೀಣ ಆರೋಗ್ಯ ಸೇವಾ ಕಾರ್ಯಕ್ರಮಗಳು ಸಮುದಾಯ ಆರೋಗ್ಯ ಸುಧಾರಣೆಯ ಮಹತ್ವ ಕೊಡುಗೆ ನೀಡುತ್ತಿದೆ. ಇಂದು ಈ ಆರೋಗ್ಯ ಕಾರ್ಡನ್ನು ಆಗಮಿಸುವ ನಮ್ಮ ಮಾನ್ಯ ಸಚಿವರಾದ ಯುಟಿ ಖಾದರ್ ಅವರು ಸೇವಾ ಮನೋಭಾವ ಮತ್ತು ಜನಪರ ಕಾರ್ಯಕ್ರಮಗಳಿಗೆ ನಾನು ಅವರನ್ನು ಅಭಿನಂದಿಸ್ತೇನೆ. ಅವರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಬಂದಿದೆ. ಈ ಆರೋಗ್ಯ ಕಾರ್ಡು ಕೇವಲ ಒಂದು ಕಾರ್ಡಲ್ಲ, ಆರೋಗ್ಯದ ಭದ್ರತೆಯ ಸಂಕೇತವಾಗಿದೆ. ಜನರು ಅನಾರೋಗ್ಯದಿಂದ ಸಂದರ್ಭದಲ್ಲಿ ಆತಂಕ ಪಡದೆ ವೈದ್ಯಕೀಯ ಸೇವೆಯನ್ನು ಪಡೆಯಲು ಇದು ನೆರವಾಗುತ್ತದೆ. ಏನಪ್ಪ ಆಸ್ಪತ್ರೆಯ ವಿವಿಧ ಆರೋಗ್ಯ ಯೋಜನೆಗಳು ಹಾಗೂ ರೋಗಿ ಕೇಂದ್ರಿತ ಸೇವೆಗಳನ್ನು ಒದಗಿಸಿದ್ದು ಈ ಕಾರ್ಡು ಆರೋಗ್ಯ ಸೇವೆಗಳ ಲಭ್ಯತೆಯನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ. ಪಾವೂರು ಮತ್ತು ಸುತ್ತಮುತ್ತಲಿನ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಆರೋಗ್ಯ ತಪಾಸಣೆ, ರೋಗ ನಿರೋಧಕ ಕ್ರಮಗಳನ್ನು ಹಾಗೂ ವೈದ್ಯಕೀಯ ಸಲಹೆ ನಿಯಮಿತವಾಗಿ ಪಡೆಯುವ ಮೂಲಕ ಆರೋಗ್ಯ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಕೊನೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದ ಎಲ್ಲ ಸಹೋದರಿಗಳಿಗೂ ನನ್ನ ಅಭಿನಂದನೆಗಳು. ನಮ್ಮೆಲ್ಲರಿಗೂ ಗುರಿ ಒಂದೇ, ಆರೋಗ್ಯವಂತ ಸಮಾಜ, ಸಮೃದ್ಧಿ ರಾಷ್ಟ್ರ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.